ಆತ್ಮ ಎನ್ನುವಂತ ಶರವನ್ನು ಬಿಗಿದು ಬ್ರಹ್ಮಲಕ್ಷ್ಯವನ್ನು ಭೇದಿಸ ಹೊರಟ ಭೃಗುವಂಶಜಾತನಾದಂತ ಸುಪಾರ್ಶಕ ಮುನಿ ನಾನು. ಹೊರಗಿನ ಬಗ್ಗೆ ಪರಿವೇ ಇರಲಿಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ಪಂಚ ತನ್ಮಾತ್ರಗಳು ನನ್ನನ್ನು ನಿಯಂತ್ರಿಸುವುದಕ್ಕಿಲ್ಲ. ಅವುಗಳನ್ನೇ ನಿಯಂತ್ರಿಸಿ ಮೈಯ ಮಮತೆಯನ್ನು ಮರೆತು ಪ್ರಾಣ ಪಂಚಕಗಳನ್ನು ತೃಣೀಕರಿಸಿ ಭೂಮಿಯಂತೆ ಸರ್ವಸವನಾಗಿ, ಗಾಳಿಯಂತೆ ಆಶುಗಾಮಿಯಾಗಿ, ಜಲದಂತೆ ಅವಿಚ್ಛಿನ್ನನಾಗಿ, ಬೆಂಕಿಯಂತೆ ದೀಪ್ತನಾಗಿ, ಆಕಾಶದಂತೆ ನಿರ್ಲಿಪ್ತನಾಗಿ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿಗಳೆಂಬ ಅಷ್ಟಾಂಗ ಯೋಗಗಳನ್ನು ಬಲಿದು ತಪಸ್ಸಿನಲ್ಲಿ ಮಗ್ನನಾಗಿದ್ದವ. ಹೊರಗಿನ ಚಳಿ, ಗಾಳಿ, ಮಳೆ, ಬಿಸಿಲು ನನ್ನನ್ನು ಬಾಧಿಸುವುದಿಲ್ಲ. ಯಾಕೆ? ಪ್ರಕೃತಿಯನ್ನು ಮೀರಿ ನಿಂತವ. ಹಾಗಾಗಿ ನಮ್ಮ ಆಶ್ರಮ ಪ್ರದೇಶದ ಹತ್ತಿರ ಇರುವಲ್ಲಿ ಪ್ರಕೃತಿಜನ್ಯವಾದಂತಹ ಸ್ವಭಾವಜನ್ಯವಾದಂತಹ ಜಾತಿ ವೈರ ಪ್ರಾಣಿ ಪಕ್ಷಿಗಳಲ್ಲಿ ಇಲ್ಲ. ಋತು ಭೇದಗಳಿಲ್ಲದ ಸಸ್ಯಶ್ಯಾಮಲೆಯಾಗಿ ವೃಕ್ಷ, ಲತೆ, ಫಲಪುಷ್ಪಗಳು ಬೆಳೆದು ನಿಂತಿವೆ. ಈಗ ಒಮ್ಮೆಲೆ ಕಣ್ಣು ತೆರೆದೆ, ಚಳಿಯೂ ಅಲ್ಲ ಗಾಳಿಯೂ ಅಲ್ಲ. ಇದನ್ನು ಮೀರಿದ ವೈಪರೀತ್ಯ. ಬತ್ತಿ ಬರಡಾಗಿ ಹೋಗಿದೆ ಹಳ್ಳ, ತೊರೆ, ಕೆರೆಗಳು. ಆ ಕಡೆ ನೋಡಿದ್ರೆ ಭೂಮಿ ಬಿರುಕು ಬಿಟ್ಟಿದೆ. ಒಣ ಮರದ ರೆಂಬೆ ಕೊಂಬೆಗಳು ಅಣಕಿಸುತ್ತಾ ಉಂಟು. ಜೀವಜಾಲಗಳು ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿದೆ. ಇದಕ್ಕೆ ಕಾರಣ ಏನು? ಜ್ಞಾನ ದೃಷ್ಟಿಯಿಂದ ನೋಡಬೇಕು. ದೃಷ್ಟಿಯನ್ನು ತೆರೆದು ನೋಡಿದ ಮೇಲೆ ಒಂದೇ ಪ್ರಶ್ನೆ ಉಳಿದದ್ದು, ಹೀಗೂ ಉಂಟೆ? ವೇಷ ಮರೆಸಿ ಒಬ್ಬಳು ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಇದು ಮಾಲಿನಿ ಅಲ್ವಾ? ಎಲ್ಲಿಯವರೆಗೆ ವೇಷ ಅಂತಾರಂದ್ರೆ ಎಂಥದ್ದು? ಒಟ್ಟು ವೇಷ ಮಾಡುವುದ ಅಲ್ಲ, ಒಂದು ಒಪ್ಪಿಕೊಳ್ಳುವಾಗ ಯೋಚನೆ ಮಾಡಬೇಡುವ. ಮನಸ್ಸು ಹೇಳ್ತದೆ, ಬುದ್ಧಿ ಯೋಚನೆ ಮಾಡಬೇಡುವ. ನಾನು ಯಾವ ವೇಷ ಮಾಡಬೇಕು ಅಂತ ಅಲ್ಲ. ಮಾಲಿನಿ, ದಿತಿಪುತ್ರಿಯಾದ ಮಾಲಿನಿ, ಮಹಿಷಿ ರೂಪ. ರೂಪವೇ ಇವಳಿಗೆ ಒಳದಂತೆ. ಇಳೆಯ ಕಾಮುಕರನ್ನ ಮೋಹಿಸುವರು. ಅವನ ಕಣ್ಣು ಒಡೆದು ಹೋಗಿದೆ ಇವಳನ್ನು ಮೋಹಿಸಲಿಕ್ಕೆ. ಇಲ್ಲದೆ ಹೋದ್ರೆ ಮಹಿಷಿ ರೂಪ, ಅದು ಕೂಡ ಹೊಲಸಿನಲ್ಲಿ ಹಾಸಿಗೆಯಲ್ಲಿರುವ ಮಹಿಷಿ. ಸಾಧು ಪ್ರಾಣಿ. ಎಂಥದ್ದು ಸಾಧು ಪ್ರಾಣಿ? ಹೆಚ್ಚು ಬುದ್ಧಿವಂತರಾದ್ರೆ ಹೀಗೆ ಆಗುದು. ಈಗ ಮಹಿಷಿ ರೂಪವನ್ನು ತಾಳಿ ಹೊಂಡದಲ್ಲಿ ಕುಳಿತುಕೊಂಡ್ರೆ ಉಳಿದವರು ಮೋಹಿಸುವುದಿಲ್ಲ, ಕೋಣಗಳು ಬಿಟ್ಟದ. ಎಲ್ಲಿಯವರೆಗೆ ಬುದ್ಧಿ ಹೆಚ್ಚಾದ್ರೆ ಹೀಗೆ ಆಗುದು. ಹೌದು, ಮಹಿಷಿ ರೂಪ ಯಾರು ಮೋಹಿಸಬಾರ್ದು, ಸುರರೆಂಬ ಹಗೆಗಳಾಗಿ ಹರು. ಹಾಗಾಗಿ ನಾನು ತಪಸ್ಸಿಗೆ ಬೇಕಾಗಿ ಈ ರೂಪವನ್ನು ಧರಿಸ್ತೇನೆ ಎನ್ನುವುದಾಗಿ ಕುಳಿತಿದ್ದಾರೆ. ವೇಷ ಮಾಡ್ಲಿಯಪ್ಪ ಯಾವಾಗ? ಒಂದು ವಿಶೇಷ ಆಕರ್ಷಣೆಗೆ ಮಾಡಲಿ. ಯಾರಿಗಾದ್ರೂ ಉಪದ್ರ ಕೊಡ್ಲಿಕ್ಕೆ ಮಾಡುವುದಾ? ನಮಗೆ ಉಪದ್ರ ಆಗಬಾರ್ದು ಅಂತ ಕುಳಿತುಕೊಳ್ಳುವುದು ಸರಿ. ಹೌದು, ಇವಳಿಗೆ ಉಪದ್ರ ಆಗುದಿಲ್ಲ ಅಂತ ವೇಷ ಮಾಡಲಿ, ಉಳಿದವರು ಸಹಿಸಿಕೊಳ್ಬೇಕಲ್ಲ. ಸಹಿಸಿಕೊಳ್ಳುವುದು ಯಾವುದನ್ನು? ಉರಿಯನ್ನು. ನಮಗೆ ತಡೆಯುವುದಕ್ಕಾಗುದಿಲ್ಲ. ಉರಿ ತಡೆಯುವುದಕ್ಕಾಗದೆ ನಾವು ಬೆಂದು ಹೋಗಿದ್ದೇವೆ. ನಮಗೆ ತಾಪವನ್ನು ತಡೆಯುವುದಕ್ಕಾಗುವುದಿಲ್ಲ. ಇವಳ ಅಪ್ಪ ಕಶ್ಯಪ ಬ್ರಹ್ಮ, ಅವನು ಮುನಿ, ಇದು ಮುನಿಕುಲ.
ಇವನ ಅಪ್ಪ ದೊಡ್ಡ ಮುನಿ ಕಶ್ಯಪ ಬ್ರಹ್ಮ. ಈ ಮುನಿ ಕುಲಕ್ಕೆ ಅಪಮಾನ ಇದು. ನಾವೆಲ್ಲ ಸಾತ್ವಿಕ ತಪಸ್ಸಾಚರಿಸುವವರು. ಯಾರಿಗಾದ್ರೂ ಉಪದ್ರ ಉಂಟಾ? ಉಪದ್ರ ಆಗುದಿಲ್ಲ. ಯಾಕೆ? ನಾವು ಮಾಡಬೇಕಾದವರು ಮಾಡಬೇಕಾದ್ದನ್ನು ಮಾಡಿದರೆ ಯಾರಿಗೂ ಉಪದ್ರ ಆಗುವುದಿಲ್ಲ. ಬೇರೆ ವರ್ಗದಲ್ಲಿದ್ದವರು ಇದನ್ನು ಮಾಡಿದರೆ ಎಲ್ಲರಿಗೂ ಉಪದ್ರ. ಹಾಗಾಗಿ ತಾಮಸಿ ತಪಸ್ಸು. ಇವಳಿಗೆ ಮದುವೆ ಆಗಲಿಲ್ಲ, ಇವಳಿಗೆ ಮಗ ಬೇಕು ಅಂತ ಈಗಲೇ ತಪಸ್ಸು ಮಾಡುವುದು. ಇದು ಹುಟ್ಟಿದವ ಸಾಯ್ಲಿಕ್ಕೆ ಉಂಟು ಅಂತ ಮೊದಲೇ ಸ್ಮಶಾನದಲ್ಲಿ ಜಾಗ ಹುಡುಕಿಟ್ಟಾಗೆ. ಮದುವೆ ಆದ ಮೇಲೆ ಬರಬೇಕಂತ ಮಗನನ್ನು ಈಗ ಎಂತದ್ದು ಇವಳು ಯೋಚನೆ ಮಾಡುವುದು? ಅದು ಒಳ್ಳೆ ಮಗನ ಸುರಲೋಕವನ್ನು ಗೆದ್ದಾಳಬೇಕು. ಎಂಥದ್ದು ದುರಧೀರ! ಎಲ್ಲ ಸುರಲೋಕವನ್ನು ವಶಪಡಿಸಿಕೊಂಡ ಎಂದಾದರೆ ಉಳಿದವರಿಗೆ ಎಲ್ಲಿಯಾದರೂ ಸುಖ ಉಂಟಾ? ನಮ್ಮನ್ನೆಲ್ಲ ದಿಕ್ಕುಪಾಲು ಮಾಡುವುದಕ್ಕೆ ಹೊರಟದ್ದು ಇವಳು. ಮಹಿಷಿ ರೂಪ. ಇವಳಿಗಿಂತ ಸರಿಯಾದಂಥ ಫಲ ಕೊಡಬೇಡುವ? ಎಮ್ಮೆ ಆಗಿ ಕುಳಿತಿದ್ದಾಳೆ. ಇವಳ ಉದರದಲ್ಲಿ ಹುಟ್ಟುವಂತಹ ಮಗ ಮನುಷ್ಯನೇ ಆಗಲಿ. ಓಯ್, ಎಂತದ ನಂಬಲಿಕ್ಕೆ ಆಗುದಿಲ್ಲ. ಯಾರನ್ನು ತಪಸ್ಸು ಮಾಡುವಾಗ ಎಲ್ಲಿಯಾದ್ರೂ ಅವ ಬಂದ್ರೆ ಬ್ರಹ್ಮನ ಕುರಿತಾಗಿ ತಪಸ್ಸಲ್ವಾ? ಎಲ್ಲಿಯಾದ್ರೂ ಅವರ ಅನುಕಂಪ ಸಂಪಾದಿಸಿದ್ರೆ ಒಲಿದ್ರು ಒಲಿದಾನು. ನಾನು ಕೊಟ್ಟಂತಹ ಶಾಪವನ್ನು ತಿದ್ದುಪಡಿ ಮಾಡಿದ್ರೆ ನಾನು ಕೊಟ್ಟ ಶಾಪಕ್ಕೆ ಮೌಲ್ಯ ಇಲ್ಲ ಅಂತ ಆಗ್ತದೆ. ನಾವು ಸ್ವಲ್ಪ ಸಮಯ ಇರಬಹುದು, ಇದ್ದದ್ದು ನೆನಪಿರಬೇಕು. ಹಾಗಾಗಿ ನಾವು ಕೊಟ್ಟ ಶಾಪ ಕೊನೆಯವರೆಗೂ ನೆನಪಿರಬೇಕು. ಹೌದೌದು. ಅದಕ್ಕೆ ಬೇಕಾಗಿ ಇನ್ನು ಈ ಶಾಪವನ್ನು 3 ಮೂರ್ತಿಗಳಿಗೂ ಪರಿಹರಿಸುವುದಕ್ಕೆ ಆಗದೆ ನಮ್ಮಂತವರಿಗೆ ಆಗಿಲ್ಲ. ಇದು ಅಂದ್ರೆ ನಾವು ಮರ್ಯಾದೆಯಲ್ಲಿ ಇಲ್ಲಿಂದ ಹೋಗುದು ಒಳ್ಳೆಯದು. ಹಾಗಾಗಿ ಮರ್ಯಾದೆ ತೆಗೆದುಕೊಳ್ಳುವ ಮೊದಲು ಹೋಗ್ಬೇಕು. ಅಂಥದ್ದೆಲ್ಲ ತಪಸ್ಸು ಮಾಡುವ ಜಾಗದಲ್ಲಿ ನಾವಿರುವುದಾ? ಮೂಗಿದ್ದವರು ಇರ್ಲಿಕ್ಕಿಲ್ಲ. ಹಳಸು. ನಾವು ಬೇರೆ ಆಶ್ರಮವನ್ನು ನೋಡಿಕೊಳ್ಳೋಣ. ಆ ಕಡೆ ಹೋಗ್ತೇನೆ. ಓಂ ಬ್ರಹ್ಮದೇವಾಯ ನಮಃ, ಕನಕ ಗರ್ಭಾಯ ನಮಃ, ವನಜ ಪೀಠಾಯ ನಮಃ. ಏನಿದು ಘನ ತರ ತಪ್ಪವು ಮನ್ನಿ ಬಳಲಿದೆ ದಿಡವು ಸಾರುಲಗ ದೊಡಿಗವನ್ನ ದಿರವನ್ನು ನಾವಿರು ದೈತಾಂತ ಕಮಲ ಜನ ಅವಿಚ್ಛಿನ್ನವಾದಂತಹ ತೈಲಧಾರೆಯಂತೆ ಭಕ್ತಿಯನ್ನು ಏಕಮುಖವಾಗಿ ನನ್ನೆಡೆಗೆ ಹರಿಯಗೊಟ್ಟು ದೀರ್ಘ ರೂಪದಲ್ಲಿ ತಪಸ್ಸನ್ನಾಚರಿಸಿದವಳು ನೀನು. ಇದೋ ಪ್ರಸನ್ನಗೊಂಡು ಒಲಿದು ಬಂದಿದ್ದೇನೆ. ನಿನ್ನ ಅಂತರಂಗದ ಬಯಕೆಗಳು ಏನಿವೆಯೋ ಅವುಗಳನ್ನು ಭಿನ್ನವಿಸಿಕೋ, ಈಡೇರಿಸುತ್ತೇನೆ. ಕರುಣಾಸಾಗರದೇವ ಪರಮೇಶ ನನ್ನ ತಪಸ್ಸಿಗೆ ಒಲಿದು ಬಂದೆಯಾ ಪ್ರಭು. ನನ್ನ ಮೊರೆಯ ಕರೆ ನಿನಗೆ ಕೇಳಿಸಿದ್ದೆ. ನಿನ್ನ ಈ ಪ್ರತ್ಯಕ್ಷ ರೂಪವನ್ನು ಕಂಡು ಧನ್ಯಳಾದೆ ಬ್ರಹ್ಮದೇವ, ಧನ್ಯಳಾಗಲಿ. ನಿನ್ನನ್ನು ಪ್ರಸನ್ನೀಕರಿಸಿಕೊಳ್ಳುವರೆ ಬಲವಾದ ಕಾರಣವಿದೆ. ಅದೇನು ಕಾರಣ? ಇನ್ನು ಮುಂದಕ್ಕೆ ತ್ರೈಭುವನವನ್ನು ಜಯಿಸುವ ಧುರಧೀರನಾದಂತಹ ಮಗ ನನ್ನ ಉದರದಲ್ಲಿ ಜನಿಸುವಂತೆ
ವರರೂಪವಾಗಿ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇನೆ, ಅನುಗ್ರಹಿಸು ತಂದೆಯೇ, ಅನುಗ್ರಹಿಸು. ತಥಾಸ್ತು. ಧನ್ಯನಾದ. ಆದರೆ ಒಂದು ವಿಚಾರ, ಏನು? ಹುಟ್ಟುವ ಮಗ ಮಾತ್ರ ಕೋಣನಾಗುತ್ತಾನೆ. ನಮ್ಮ ದೇವರೇ, ಏನು ಸ್ವಾಮಿ ಇದು? ಯಾಕೆ ಹೀಗೆ? ನಾನು ಮಾಡಿದಂತಹ ತಪಸ್ಸು ವ್ಯರ್ಥವಾಗಿ ಹೋಯಿತೆ. ಇಲ್ಲದೆ ಇದ್ರೆ ಮಹಿಷ ಮಗನನ್ನು ಪಡೆದು ನಾನೇನನ್ನು ಸಾಧಿಸುವುದಕ್ಕುಂಟು ಬ್ರಹ್ಮದೇವ. ಮರುಗಿದೆಯ ಮರುಗದಿರು ಮಾಲಿನಿಯೇ ಮುನಿವರ ನೊರೆದ ವಚನವು ತಪ್ಪಲರಿಯದು. ತರಳ ಮಗಿದರು ಜನಿಸಿದರು ನಿಲ್ಲುದರದಲ್ಲಿ ದುರಪರಾಕ್ರಮಿ ಎನಿಸಿ ತ್ರಿಜಗದಿ ಮರೆಯ ಮಾತಲ್ಲನು ಸಂತಗಿಸಿದನು ಮಾಲಿನಿಯ ಮರುಗದಿರು ಮಾಲಿನಿಗೆ ಅಮ್ಮ ಧೈರ್ಯಸ್ಥಳಾಗು. ಕಣ್ಣೀರಲ್ಲದೆ ಬೇರೆ ಮಾತೇ ಇಲ್ಲ ಸ್ವಾಮಿ. ನಿನ್ನ ಉದ್ದೇಶವೇನೋ ಸರಿಯಾದುದೇ. ಹಾಗಂತ ಉಪಕ್ರಮ ತಪ್ಪಿದಾಗ ತೊಂದರೆ ಸಹಜ ತಾನೆ. ಹೌದು, ನೀನು ಮಾಡಿಕೊಂಡದ್ದು ಅದನ್ನೇ. ಏನಾಗಿದೆ? ದುರಧೀರನಂತಹ ಮಗನನ್ನು ಬಯಸಿದೆ. ಪರಿಣಾಮದಲ್ಲಿ ಯಾರು ದೇವತೆಗಳ ಏಳಿಗೆಯನ್ನು ಬಯಸುತ್ತಾರೋ ಅಂತಹ ಮುನಿಕುಲಕ್ಕದು ಅಪಮಾನ. ಅವರಿಗೆ ತೊಂದರೆ ಆಗಬೇಕೆನ್ನುವಂತಹ ಕಾರಣಕ್ಕಾಗಿ ನಾನು ಈ ರೀತಿಯಾಗಿ ತಪಸ್ಸನ್ನು ಆಚರಿಸಿದಲ್ಲ ಸ್ವಾಮಿ. ಉಪಕ್ರಮದಲ್ಲಿ ತಪ್ಪಿದೆಯಲ್ಲ. ಪರಿಣಾಮದಲ್ಲಿ ಸುಪಾಶ್ವಕಮಣಿಗಳ ಶಾಪ. ಹುಟ್ಟುವ ಮಗ ಕೋಣನೇ ಆಗಲಿ ಎನ್ನುವ ಹಾಗೆ ಭವಿಷ್ಯವನ್ನು ಪರಿಹರಿಸುವುದಕ್ಕೆ ಮೂರು ಮೂರ್ತಿಗಳಿಂದಲೂ ಅಸಾಧ್ಯ. ಆದರೂ ಚಿಂತಿಸದಿರು. ಹುಟ್ಟುವ ಮಗನ ದೇಹ ಮಾತ್ರ ದೈತ್ಯನಂತಿದ್ದು ಶಿರ ಮಾತ್ರ ಕೋಣನಂತಿರುವುದು. ಅವ ಕೋಣನಾದರೂ ಮೂರು ಲೋಕಗಳಲ್ಲಿ ಜಾಣನಾಗಿ ಗುರುತಿಸಿಕೊಳ್ಳುವುದಕ್ಕಿದ್ದಾನೆ. ದೇಹ ಯಾರಿಗೆ ಬೇಕು? ನಿನಗೆ ಬೇಕಾದದ್ದು ಬಲ ಸಾಮರ್ಥ್ಯ ತಾನೆ. ಹೌದು, ದುರ ಪರಾಕ್ರಮ ಎಂದೆನಿಸಿ ಮೆರೆಯುವನು ತ್ರಿಜಗದಿ. ಇದು ವಿಧಿಯ ಶುಭ ಸಂಕಲ್ಪ. ಒಳಿತಾಗಲಿ, ಶುಭವಾಗಲಿ. ಒಮ್ಮೆ ಮನಸ್ಸಿಗೇನೋ ಬೇಸರ ಆದದ್ದು ಸತ್ಯ. ಆದ್ರೆ ಧುರಧೀರನಾಗ್ತಾನೆ ಕುಮಾರ. ನಮಗೆ ಆಕಾರ ಹೇಗಿದ್ರೆ ಅವ ಸಮರ್ಥನಾಗ್ತಾನೆ ತಾನೆ. ಸಂತೋಷದ ವಿಚಾರವನ್ನು ತಾಯಿಯವರಿಗೆ ಹೇಳ್ತೇನೆ. ನಡೀತೇನೆ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.